ಪುನೀತ್ ರಾಜ್ಕುಮಾರ್ ನಮ್ಮ ಸಮುದಾಯಕ್ಕೆ ಏನಾದರೂ ಮಾಡಿದ್ದಾನೆಯೇ? ಆತನ ಸಾವನ್ನ ಸ್ಟೇಟಸ್ನಲ್ಲಿ ಹಾಕಿ ಏನು ವಿಜೃಂಭಣೆ ಮಾಡ್ತೀರಾ ಎನ್ನುವ 1 ನಿಮಿಷದ ಆಡಿಯೋ ತುಣುಕೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಬ್ಯಾರಿ ಭಾಷೆಯಲ್ಲಿ ಮಾತನಾಡುವ ವ್ಯಕ್ತಿಯೊಬ್ಬ ಎಂಥ ಅವಸ್ಥೆ ಮಾರೆ. ಎಲ್ಲರ ಸ್ಟೇಟಸ್ನಲ್ಲಿ ಪುನೀತ್ ರಾಜ್ಕುಮಾರ್ ನಿಧನದ ವಿಡಿಯೋಗಳು. ಸ್ವಂತ ಕುಟುಂಬದವರು ಸತ್ರು ಇಷ್ಟು ಬೇಜಾರು ಮಾಡೋದಿಲ್ಲ. ನಮ್ಮ ಸಮುದಾಯಕ್ಕೆ ಆತನ ಕೊಡುಗೆ ಏನು? ಸಾವು ಎಲ್ಲರಿಗೂ ಬರುತ್ತೆ. ಅದನ್ನ ಸ್ಟೇಟಸ್ನಲ್ಲಿ ಯಾಕೆ ಹಾಕೋದು? ಇದು ಭಯಂಕರ ಅವಸ್ಥೆ ಆಯ್ತಲ್ವೇ? ಚಡ್ಡಿಗಳಿಗೆ ಮಾತ್ರ ಆತ ಸಹಾಯ ಮಾಡಿದ್ದಾನೆ, ಅದನ್ನ ತೆಗೀರಿ. ನಾವೆಲ್ಲ ಕಲಿಯದವರು, ನೀವೆಲ್ಲ ಕಲಿತವರು. ಹೀಗಿರುವಾಗ ಹೀಗೆ ಯಾಕೆ ಸ್ಟೇಟಸ್ ಹಾಕಿ ವಿಜೃಂಭಣೆ ಮಾಡ್ತೀರಿ? ಸ್ಟೇಟಸ್ ತೆಗೀರಿ, ಹರಾಮಿಗಳ ಹಾಗೆ ಯಾಕೆ ಮಾಡ್ತೀರಿ ಅಂತ ಹೇಳಿಕೊಂಡಿದ್ದಾನೆ. ಸದ್ಯ ಈ ಆಡಿಯೋ ವೈರಲ್ ಆಗ್ತಿದೆ. ಎಂದ್ರ ಅವಸ್ಥೆ ಸ್ಟೇಟಸ್ಲೆಲ್ಲ ಪುನೀತ್ ರಾಜ್ಕುಮಾರ್ ಚತ್ತದೇ ಇಟ್ಟದ ಸ್ವಂತ ಕುಟುಂಬದ ಮರ್ಚಿದ ಹೆಂಗಿರ್ತಾರೆ ಬೇಜಾರಿಕ ಸ್ವಂತ ಎಲಮೂತನ್ ಮರ್ಚಿರ್ತಾರೆ ಬೇಜಾರಿಕಲ್ಲ. ಅವನು ಎಂದ್ರು ಸಮುದಾಯಕ್ಕೆ ಎಂದ್ರು ಸಾಧನೆ ಹಾಕಿರಾನ ಅವನು ಎಂದು ಕೊಡುಗೆ ಉಂಡಾ ಉಂಡು ಮರಿಪು ಎಲ್ಲರಿಗೂ ಹಕ್ಕು ಕುಲ್ಲು ನಫ್ಸಿನ ದಾಯಿಗೆ ತೊಲ್ಮೋದು ಗೊಂದೈತಲ್ಲೇ ಎಲ್ಲರಿಗೂ ಮರಿಕೆ ಉಂಡು. ಆದ್ರೆ ಸ್ಟೇಟಸ್ ಇಟ್ಟಿದೆ ಎಂದ್ರೆ ವಿಜೃಂಭಣೆ ಹಾಕಿರ್ಲ ಬಾವಾ. ಭಯಂಕರ ಅವಸ್ಥೆ ಐತೆ ಅಲ್ಲಿ. ಅಲ್ಲಾನು ಚೊಂದ್ರಂಡ ಆರಟ್ಟೆ ಮುಸ್ಲಿಂ ಚೊಂದು ತುಪ್ಪುವಾರು ಅವನು ಸಮುದಾಯಕ್ಕೆ ಎಂದು ಕೊಡುಗೆ ಉಂಡಾ ಅಲ್ಲ ಎಂದ್ರ ಕೊಡುಗೆ ಉಂಡು ಅಂಕ ಮಾತ್ರ ಅಲ್ಲಿ ಚಡ್ಡಿಗೆ ಹೋಗಿ ಹಾಕಿರೋನು ಹಿಂಗೆಂದಿಗಲ್ಲ ಸ್ಟೇಟಸ್ಗೆಲ್ಲ ಇಟ್ರು ಎಡ್ಕೋರ್ಲದ್ರು ഒരു മനുഷ്യ നിങ്ങളെല്ല ദർസ് പഠിച്ചിരോ നങ്ങമേന അത്ര പഠിച്ചിട്ടില്ലല്ലോ ബാ വായ കൊടുത്തല്ല അത്ര പേടിയായി കൊണ്ടു നിങ്ങൾ പഠിച്ചെന്തല്ല ഇങ്ങനെ ഹറാമിങ്ങ